ನನಗೆ ನನಗೆ ಅಂತಲ್ಲ, ನಮ್ಮ ಇಡೀ ಕುಟುಂಬಕ್ಕೆ ಧರ್ಮಸ್ಥಳದ ನಂಟೇನಿದೆ ಅದು ಬಹಳ ಹತ್ತಿರವಾದ್ದು. ಇವತ್ತಿಗೂ ನೀವೆಲ್ಲರೂ ನನ್ನ ಚಿನ್ನಾರಿ ಮುತ್ತ ಅಂತ ಕರಿಬೇಕಾದ್ರೆ ನನಗೆ ಒಂದು ರೀತಿ ಅದೃಷ್ಟ ಅಂತ ಅನಿಸುತ್ತೆ. ಹಾಗೆ ಅದೇ ರೀತಿ ಒಂದು ಮನೋಭಾವ ಧರ್ಮಸ್ಥಳಕ್ಕೆ ಹೋದಾಗೆಲ್ಲ ನನಗೆ ಆಗ್ತಾ ಇರುತ್ತೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ತಂದೆಯವರು, ಅವರು ಬೆಳೆಸ್ಕೊಂಡು ಬಂದಂಥ ಸಂಪರ್ಕ, ಅವರು ನಮಗೆ ಕೊಟ್ಟಂಥ ಮೌಲ್ಯಗಳು, ಇವೆಲ್ಲವೂ ಬಹಳ ಮುಖ್ಯ ಕಾರಣ ಆಗುತ್ತೆ. ಮೇಲಾಗಿ ಇನ್ನೊಂದು ಬೋನಸ್ ಏನಪ್ಪ ಅಂದರೆ, ನನಗೆ ಮಂಗಳೂರಿನ ಅಳಿಯ ಆಗಿದ್ದೀನಿ. ಯಾನ್ ಎಡ್ಡೆ ತುಳು ಪಾತಿರುವೆ, ತುಳುತ ಒಂಚೆ ಸಿನಿಮಾಡು ಆ್ಯಕ್ಟ್ ಮಂತೆ, ಆ ಸಿನಿಮಾಡಿ ಯಾನೇ ಡಬ್ಬಿಂಗ್ಲ ಮಂತೆ. ಇನ್ನು ಜಾಸ್ತಿ ಮಾತಾಡೋಕ್ಕೆ ಕೇಳಿದ್ರೆ ತೊದಲು ಬಿಡ್ತೀನಿ. ಇಷ್ಟು ಭಾಳ ವಿಶ್ವಾಸದಿಂದ ಮಾತಾಡಬಲ್ಲೆ. ಹಾಗೆ ಇವತ್ತಿನ ಸಮಾರಂಭ ಏನಿದೆ ಬಹಳ ವಿಶೇಷವಾದ್ದು, ಬಹಳ ಅಮೂಲ್ಯವಾದ್ದು. ಅವರೆಲ್ಲರೂ ಭಜನೆ ಹಾಡಬೇಕಾದ್ರೆ ನನಗೆ ಬಹಳ ಆಬ್ವಿಯಸ್ಸಾಗಿ ಹೇಳಬೇಕು ಅಂತೇಳಿ ನನ್ನ ಚಿಕ್ಕ ವಯಸ್ಸು ನೆನಪಾಗ್ತಾಯಿತ್ತು. ನಮ್ಮ ತಾಯಿ ಜೊತೆ ನಾನು ಯೋಗ ಕ್ಲಾಸ್ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಪ್ರತಿ ವಾರ ಪ್ರತಿ ಶುಕ್ರವಾರ ಯೋಗಾಭ್ಯಾಸ ಮುಗಿಸಾದ್ಮೇಲೆ ಭಜನೆ ಮಾಡಿಸ್ತಾಯಿದ್ರು. ಆವಾಗ ನನ್ನ ಮನಸ್ಸಲ್ಲಿ ಒಂಥರ ಈ ಪೆಟ್ರೋಲ್ ಹಾಕೋ ಥರ ಖಾಲಿ ಆಗ್ಬಿಟ್ಟಿರುತ್ತೆ. ಭಜನೆ ಮಾಡಿದಾಗ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಏಕಾಗ್ರತೆ ಬರುತ್ತೆ. ಎಲ್ಲೋ ನಮ್ಮ ಮನಸ್ಸು ಒಂದೇ ಕಡೆ, ನಮ್ಮ ಚಿತ್ತ, ಈ ಮರ್ಕಟ ಮನಸ್ಸು ಅಂತ ಏನು ಹೇಳ್ತಾರೆ, ಅದು ಒಂದೇ ಕಡೆ ಫೋಕಸ್ಡ್ ಆಗಿರುತ್ತೆ. ಇದು ಭಜನೆಗಿರುವಂಥ ಯಾವುದೋ ಒಂದು ಮ್ಯಾಜಿಕ್, ಅದು ಭಗವಂತ ಕೊಟ್ಟಿರೋದೇ ಇರಬೇಕು. ಆ ಒಂದು ಅನುಭವ ನನಗೆ ಇವತ್ತು ಇಲ್ಲಿ ಕುಳಿತಿರ್ಬೇಕಾರಾಯಿತು. ಅಂದರೆ ಅದ್ಭುತವಾದ ಗಾಯನ ಅಥವಾ ಬಹಳ ಟ್ರೈನ್ಡ್ ಆಗಿರುವಂಥ ಗಾಯನ ಅನ್ನೋದಕ್ಕಿಂತ ಬಹಳ ಪ್ರಾಮಾಣಿಕವಾದ ಗಾಯನ, ಬಹಳ ಭಕ್ತಿಯಿಂದ ಬಂದಂಥ ಸ್ವರಗಳು ಅವೆಲ್ಲ. ಎಲ್ರಿಗೂ ಆ ಅವಕಾಶ ಸಿಗೋದಿಲ್ಲ, ನಿಮಗೆಲ್ರಿಗೂ ಸಿಕ್ಕಿದೆ. ರಾಜ್ಯಾದ್ಯಂತ ಬೇರೆ ಬೇರೆ ಊರುಗಳಿಂದ ಬಂದು ಭಾಗವಹಿಸಿದ್ದೀರಿ. ಇದು ನಮಗೆಲ್ರಿಗೂ ಸಿಕ್ಕಿರೋ ಅದೃಷ್ಟ ಅಂತ ನಾವು ಭಾವಿಸೋಣ. ನಮ್ಮ ಮಕ್ಕಳಿಗೆ ಈ ಮೂಲಕ ಎಲ್ಲೋ ಒಂದು ಕಡೆ ಸಂಸ್ಕಾರಗಳನ್ನು ಕೊಟ್ಟರೆ ಖಂಡಿತ ಅದು ಬಹಳ ಎತ್ತರಕ್ಕೆ ಅವ್ರನ್ನ ಕರ್ಕೊಂಡು ಹೋಗುತ್ತೆ. ಇವತ್ತಿಗೂ ನಮ್ಮ ಭಾರತ, ನಮ್ಮ ಸಂಸ್ಕೃತಿ, ನಮ್ಮತನ, ನಮ್ಮ ಗುಣ ಅನ್ನೋದು ಬಹಳ ಗಟ್ಟಿಯಾಗಿರ್ಬೇಕಂತ ಹೇಳಿದ್ರೆ ಅದು ಈ ಕಡೆ ನಮ್ಮ ಕುಡ್ಲದ ಕಡೆ, ಉತ್ತರ ಕರ್ನಾಟಕದ ಕಡೆ, ಮಲೆನಾಡು ಕಡೆ ಅದನ್ನು ಬಹಳ ಆತ್ಮೀಯವಾಗಿ ಗೌರವಿಸೋದ್ರಿಂದ ಮಾತ್ರ ಅದು ಹೊರಗಡೆ ಕಾಣ್ತಾ ಇದೆ. ಇನ್ನು ಬೇರೆ ಎಲ್ಲೂ ಇಷ್ಟು ಚೆನ್ನಾಗಿ ಸಿಗೋದಿಲ್ಲ ಅದು. ಹಾಗಾಗಿ ಪ್ರತಿ ಸಲ ಇಲ್ಲಿ ಬಂದಾಗ, ಈ ಥರ ವೇದಿಕೆಗಳಿಗೆ ಬಂದಾಗ ನನಗೆಲ್ಲೋ ಒಂದು ಕಡೆ ಮುಜುಗರ. ಯಾಕಂದರೆ ಈ ಥರ ಹಿರಿಯರ ಮಧ್ಯೆ ಕೂತ್ಕೊಳ್ಳೋದೇ ಒಂದು ಅದೃಷ್ಟ. ಅವ್ರ ಮಧ್ಯೆ ಕೂತ್ಕೊಂಡು ನಿಮ್ಮನ್ನು ಉದ್ದೇಶಿಸಿ ಮಾತಾಡೋದು ಅದು ಇನ್ನೂ ನನಗೊಂಥರ ದೊಡ್ಡ ಸಾಹಸ ಅದು. ಸೊ ನಾನು ಉದ್ದೇಶಿಸಿ ಮಾತಾಡೋವಂಥ ಹಿರಿಯ ಅಲ್ಲ, ನನಗೆ ಅನುಭವನೂ ಇಲ್ಲ. ನಾನು ಏನಿದ್ರು ನಿಮ್ಮ ಆಶೀರ್ವಾದನ ಕೇಳ್ಕೊಬಲ್ಲೆ, ನಿಮ್ಮ ಪ್ರೋತ್ಸಾಹನ ಕೇಳಬಲ್ಲೆ. ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಆವಾಗವಾಗ ಬೇಡ್ಕೋತಾ ಇರ್ತೀನಿ. ಈಗಲೂ ಬೇಡ್ಕೋತೀನಿ. ಮೇಡಮ್ ಹೇಳಿದ್ರು ಕಲ್ಲರಳಿ ಹೂವಾಗಿ ಸಿನಿಮಾನ ನೆನೆಸಿದ್ರು, ನನಗೆ ಭಾಳ ಖುಷಿ ಆಗಿದೆ. ಯಾಕಂದರೆ ಆ ಸಿನಿಮಾದಲ್ಲಿ ಒಂದು ಭಾಳ ಒಳ್ಳೆ ಹಾಡಿದೆ. ನಿಮ್ಮೆಲ್ಲರ ಅಪ್ಪಣೆ ಇದ್ದರೆ ಆ ಹಾಡನ್ನು ಹಾಡಿ ಒಂದು ಸಣ್ಣ ಭಜನೆ ಕೂಡ ನಿಮ್ಮ ಜೊತೆ ಮಾಡೋಣ ಅಂತ ಆಸೆ ಇದೆ. ದಯವಿಲ್ಲದ ಧರ್ಮವು ಆವುದಯ್ಯ ಅಯ್ಯ ಆವುದಯ್ಯ, 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 ದಯವಿಲ್ಲದ ಧರ್ಮವು ಆವುದಯ್ಯ ಅಯ್ಯ ಆವುದಯ್ಯ. ದಯವೇ ಬೇಕು, ದಯವೇ ಬೇಕು, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲಿ, ದಯವೇ ಬೇಕು, ದಯವೇ ಬೇಕು, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲಿ.